ನನ್ನಯ ಅರಸುತ್ತ ಬರುವಿ, ನಿನ್ನ ಆಶ್ರಯ ಬೇಡುತ್ತ ಬರುವಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದೇವಾರಾಧನಾ ವಿಧಿಯು ನಮ್ಮ ಜೀವನದ ಕೇಂದ್ರವು ಭೂಲೋಕವೋ ಅಥವಾ ಪರಲೋಕವೆಂಬುದನ್ನು ಪ್ರಶ್ನಿಸಲು ಆಹ್ವಾನಿಸುತ್ತದೆ. ಸಂತ ಪೌಲನು ರೋಮನರಿಗೆ ಬರೆದ ವಾಚನದಲ್ಲಿ, ದೇವರು ನಮಗೆ ಕರುಣಿಸಿರುವ ವರಗಳನ್ನು ದುರುಪಯೋಗಪಡಿಸದೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಪರಿಶ್ರಮದಿಂದ ಉಪಯೋಗಿಸಿ ಸದ್ಗುಣಗಳಿಂದ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಆದೇಶವನ್ನು ನೀಡುತ್ತಾರೆ. ಹಾಗೂ ಯೇಸುವು ದೇವರ ಸಾಮ್ರಾಜ್ಯದಲ್ಲಿ ಭಾಗಿಯಾಗುವಾಗ ಅರ್ಹತೆಯನ್ನು ವರ್ಣಿಸುತ್ತಾ, ಹಲವಾರು ಮಂದಿ ತಾತ್ಕಾಲಿಕ ಅಲ್ಪಕಾಲಿಕ ಸಂತೋಷವನ್ನು ಹುಡುಕುತ್ತಾ ಶಾಶ್ವತವಾದ ಚಿರಕಾಲಯುಕ್ತ ದೇವರ ವರವನ್ನು ಪಡೆಯಲು ಸೋಲುತ್ತಾರೆ. ಆದ್ದರಿಂದ ಪ್ರಿಯರೇ, ನಾವು ಯಾರಿಗೋಸ್ಕರ ಬಾಳಬೇಕು? ನಮ್ಮ ಜೀವನದ ಉದ್ದೇಶ ಏನಾಗಿರಬೇಕು? ದೇವರ ಸಾಮ್ರಾಜ್ಯವೇ ಅಥವಾ ನಾನು ನನ್ನದು ಎಂಬ ನನ್ನ ಸಾಮ್ರಾಜ್ಯವೇ ಎಂಬ ಚಿಂತನೆಯನ್ನು ಈ ಪವಿತ್ರ ಬಲಿಪೂಜೆಯ ವೇಳೆ ಧ್ಯಾನಿಸೋಣ. ಹಾಗೂ ಇವತ್ತು ಬ್ರದರ್ ಸ್ಟಿನ್ ಅವರು ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಅವರಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಸಲ ನಾವು ಸ್ವರ್ಗದ ಆದಿಯನ್ನು ಹಿಡಿಯದೆ ಈ ಪ್ರಾಪಂಚಿಕ ವಸ್ತುಗಳ ಕಡೆಗೆ ನಡೆದಿದ್ದೇವೆ. ಇಂಥ ಸನ್ನಿವೇಶಗಳನ್ನು ಮನಸ್ಸಿಗೆ ತರುತ್ತಾ ಅದೇ ದೇವರಿಂದ ಪಾಪಕ್ಕೆ ಕ್ಷಮಾಪಣೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ಯೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯಾ ತೋರಿರಿ, ಪ್ರಭು ದಯಾ ತೋರಿರಿ, ಕ್ರಿಸ್ತರೇ ದಯಾ ತೋರಿರಿ, ಕ್ರಿಸ್ತರೇ ದಯಾ ತೋರಿರಿ, ಪ್ರಭು ದಯಾ ತೋರಿರಿ, ಪ್ರಭು ದಯಾ ತೋರಿರಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಫ್ರಾನ್ಸಿಸ್ ಫೊಲೋವಾ ಅವರ ಮಾಡುವ ಅಭಿನಯದ ಮೂಲಕ ನಿಮ್ಮ ಕೊಡುಗೆಗಳನ್ನು ನಮ್ಮಲ್ಲಿ ಹೆಚ್ಚಿಸಿರಿ. ಅಂತೆಯೇ ನಮ್ಮ ಬಾಳು ಶಾಂತಿಯಿಂದ ಮುಂದೆ ಸಾಗುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಾವು ಅನೇಕ ಮಂದಿ ಇದ್ದರೂ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ. ಒಬ್ಬರಿಗೊಬ್ಬರು ದೇಹದ ವಿವಿಧ ಅಂಗಗಳಂತೆ ಹೊಂದಿಕೊಂಡಿದ್ದೇವೆ. ದೇವರು ಅನುಗ್ರಹಿಸಿರುವ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ನಾವು ಹೊಂದಿರುವ ವರವು ಪ್ರವಾದನೆಯ ವರವಾಗಿದ್ದರೆ ನಾವು ವಿಶ್ವಾಸಕ್ಕೆ ಅನುಗುಣವಾಗಿ ಅದನ್ನು ಉಪಯೋಗಿಸಬೇಕು. ಸೇವಕನು ಸೇವೆಯಲ್ಲಿಯೂ, ಬೋಧಕನು ಬೋಧಿಸುವುದರಲ್ಲಿಯೂ, ಉಪದೇಶಕನು ಉಪದೇಶಿಸುವುದರಲ್ಲಿಯೂ ನಿರತನಾಗಿರಬೇಕು. ದಾನ ಮಾಡುವವನು ಧಾರಾಳವಾಗಿ ದಾನ ಮಾಡಲಿ. ಅಧಿಕಾರ ನಡೆಸುವವನು ನಿಷ್ಠೆಯಿಂದ ನಡೆಸಲಿ. ಕರುಣಾಪೂರಿತ ಕಾರ್ಯಗಳನ್ನು ಕೈಗೊಳ್ಳುವವನು ಹರ್ಷಚಿತ್ತನಾಗಿರಲಿ. ನಿಮ್ಮ ಪ್ರೀತಿ ನಿಷ್ಕಪಟಕವಾಗಿರಲಿ. ಕೆಟ್ಟದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಕೈಬಿಡದಿರಿ. ಸೋದರ ಭಾವನೆಯಿಂದ ಒಬ್ಬರನ್ನೊಬ್ಬರು ಹೃತ್ಪೂರ್ವಕವಾಗಿ ಪ್ರೀತಿಸಿರಿ. ಗೌರವ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಪ್ರಭುವಿನ ಸೇವೆಯಲ್ಲಿ ಆಲಸಿಗಳಾಗದೆ ಅತ್ಯಾಸಕ್ತರಾಗಿರಿ. ನಂಬಿಕೆ ನಿಷ್ಠೆಯನ್ನು ನಿರೀಕ್ಷೆಯನ್ನು ಹೊಂದಿರುವ ನೀವು ಉಲ್ಲಾಸಿಸದಿರಿ. ಸಂಕಟ ಬಂದಾಗ ಸಹನೆಯಿಂದಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಕೊರತೆಯಲ್ಲಿರುವ ದೇವಜನರಿಗೆ ನೆರವು ನೀಡಿರಿ. ಅತಿಥಿ ಸತ್ಕಾರದಲ್ಲಿ ತತ್ಪರರಾಗಿರಿ. ನಿಮ್ಮನ್ನು ಹಿಂಸಿಸುವವರನ್ನು ಆಶೀರ್ವದಿಸಿರಿ. ಹೌದು, ಶಪಿಸದೆ ಆಶೀರ್ವದಿಸಿರಿ. ಸಂತೋಷ ಪಡುವವರೊಂದಿಗೆ ಸಂತೋಷ ಪಡಿರಿ. ದುಃಖಿಸುವವರೊಡನೆ ದುಃಖಿಸಿರಿ. ನಿಮ್ಮಲ್ಲಿ ಸಾಮರಸ್ಯವಿರಲಿ. ದೊಡ್ಡಸ್ತಿಕೆಯಿಂದ ವರ್ತಿಸಬೇಡಿ. ದೀನದಲಿತರೊಡನೆ ಗೆಳೆತನ ಬಳಸಿ. ನೀವೇ ಜಾಣರೆಂದು ಭಾವಿಸದಿರಿ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ. ಹಮ್ಮಿಲ್ಲ ಪ್ರಭು ನನ್ನೆದೆಯಳು, ನನಗಿಲ್ಲ ಸೋಕಿನ ಕಣ್ಣುಗಳು. ಶಕ್ತಿ ಮೀರಿದ ಕಾರ್ಯಕ್ಕೆ ನಾ ಕೈ ಹಾಕಿಲ್ಲ, ಅಸಾಧ್ಯವಾದುದನ್ನು ನಾ ಕೈಗೊಂಡಿಲ್ಲ. ಶ್ಲೋಕ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ. ಮೌನದಿಂದಿದೆ ತಾಯಿ ಮಡಿಲಿನ ಕೂಸಂತೆ. ನೆಮ್ಮದಿಯಿಂದಿದೆ ತಾಯಿ ಮಡಿಲಿನ ಶಿಶುವಂತೆ. ಶ್ಲೋಕ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ. ಇಸ್ರಾಯೇಲೇ, ಪ್ರಭುವಿನಲ್ಲಿ ನಂಬಿಕೆಯೆಂದಿರು. ಇಂದಿಗೂ ಎಂದೆಂದಿಗೂ ಭರವಸೆ ಎಂದಿರು. ಶ್ಲೋಕ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ. ಘೋಷಣೆ. Alleluia, 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 Alleluia. ದೇವರ ಸಾಮ್ರಾಜ್ಯವನ್ನು ಮನುಷ್ಯರ ಮಾತುಗಳೆಂದು ಪರಿಗಣಿಸದೆ ದೇವರ ವಾಕ್ಯವೆಂದೇ ಅರಿತು ಅಂಗೀಕರಿಸಿರಿ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಊಟಕ್ಕೆ ಕುಳಿತಿದ್ದವರಲ್ಲಿ ಒಬ್ಬನು ಯೇಸು ಸ್ವಾಮಿ ಹೇಳಿದ್ದನ್ನು ಕೇಳಿ, ದೇವರ ಸಾಮ್ರಾಜ್ಯದ ಔತಣದಲ್ಲಿ ಭಾಗಿಯಾಗುವವನು ಎಷ್ಟೋ ಧನ್ಯನು ಎಂದನು. ಯೇಸು ಅವನಿಗೆ ಈ ಸಾಮತಿ ಹೇಳಿದರು. ಒಬ್ಬಾತ ಒಂದು ದೊಡ್ಡ ಔತಣವನ್ನು ಏರ್ಪಡಿಸಿ ಅನೇಕ ಜನರಿಗೆ ಆಹ್ವಾನವಿತ್ತ.
ಊಟಕ್ಕೆ ವೇಳೆಯಾದಾಗ ಈಗ ಎಲ್ಲ ಸಿದ್ಧವಾಗಿದೆ, ಬನ್ನಿ ಎಂದು ಹೇಳಿ ಆಹ್ವಾನಿತರನ್ನು ಕರೆತರಲು ಸೇವಕರನ್ನು ಕಳುಹಿಸಿದ. ಆದರೆ ಆಹ್ವಾನಿತರೆಲ್ಲರೂ ಒಬ್ಬರಾದ ಮೇಲೊಬ್ಬರು ಕ್ಷಮಿಸಬೇಕು ಎಂದು ಆರಂಭಿಸಿದರು. ಒಬ್ಬ ಕ್ಷಮಿಸಬೇಕು, ಒಂದು ಹೊಲ ಕೊಂಡುಕೊಂಡಿದ್ದೇನೆ, ಅಲ್ಲಿಗೆ ಹೋಗಿ ನೋಡಬೇಕಾಗಿದೆ ಎಂದ. ಇನ್ನೊಬ್ಬ 5 ಜೊತೆ ಎತ್ತುಗಳನ್ನು ಕೊಂಡುಕೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸಲು ಹೋಗುತ್ತಿದ್ದೇನೆ, ನನ್ನನ್ನು ಕ್ಷಮಿಸಬೇಕು ಎಂದ. ಮತ್ತೊಬ್ಬ ನನಗೆ ಈಗ ತಾನೇ ಮದುವೆಯಾಗಿದೆ, ಬರುವುದಕ್ಕಾಗುವುದಿಲ್ಲ ಎಂದನು. ಆ ಸೇವಕನು ಬಂದು ಯಜಮಾನನಿಗೆ ಹಾಗೆಯೇ ವರದಿ ಮಾಡಿದ. ಇದನ್ನು ಕೇಳಿ ಯಜಮಾನನಿಗೆ ರೋಷ ಬಂದಿತು. ಅವನು ಸೇವಕನಿಗೆ, ಪಟ್ಟಣದ ಆದಿಬೀದಿಗಳಿಗೂ ಸಂದುಗೋದುಗಳಿಗೂ ಹೋಗಿ ದರಿದ್ರರು, ಅಂಗವಿಕಲಕರು, ಕುಂಟರು, ಕುರುಡರು ಇಂಥವರನ್ನು ಕರೆದುಕೊಂಡು ಬಾ ಎಂದು ಆಜ್ಞೆ ಮಾಡಿದ. ಸೇವಕನು ಬಂದು, ಸ್ವಾಮಿ, ನಿಮ್ಮ ಆಜ್ಞೆಯಂತೆ ಮಾಡಿದ್ದಾಯಿತು, ಆದರೆ ಇನ್ನೂ ಸ್ಥಳವಿದೆ ಎಂದು ಹೇಳಿದ. ಅದಕ್ಕೆ ಯಜಮಾನ, ಹಾಗಾದರೆ ಹಳ್ಳಿ ಆದಿಗಳಿಗೂ ಎಲ್ಲೇ ಬೇಲಿಗಳವರೆಗೂ ಹೋಗಿ ಕಂಡವರನ್ನು ಒತ್ತಾಯ ಮಾಡಿ ಕರೆದುಕೊಂಡು ಬಾ, ನನ್ನ ಮನೆ ತುಂಬಿ ಹೋಗಲಿ. ಆದರೆ ಮೊದಲು ಆಹ್ವಾನಿತರಾದವರಲ್ಲಿ ಒಬ್ಬನು ನಾನು ಮಾಡಿಸಿದ ಅಡುಗೆಯ ರುಚಿ ನೋಡಬಾರದು ಎಂದು ಸ್ಪಷ್ಟಪಡಿಸಿದ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಜಗತ್ತು ಕಾರಣ ನೀಡುವಂಥ ಜಗತ್ತಾಗಿದೆ. ನಮ್ಮ ಜೀವನದಲ್ಲಿ ಏನೇ ಆಗಲಿ ಅದಕ್ಕೆ ಒಂದು ಕಾರಣವನ್ನು ನಾವು ಹುಡುಕುತ್ತೇವೆ. ಆಗಲಿ ನಮ್ಮ ಕುಟುಂಬದಲ್ಲಿ ಏನೇ ಆದರೂ ಇದಕ್ಕೆ ಕಾರಣ ಇಂಥ ವ್ಯಕ್ತಿ ಅಥವಾ ಇಂಥ ವಸ್ತು, ಇದರಿಂದ ಹೀಗೆ ಆಗಿದೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆದರೆ ತನ್ನ ಶಿಕ್ಷಕರಿಗೆ ಹೇಳುತ್ತಾರೆ, ತನ್ನ ಟೀಚರ್ ಚೆನ್ನಾಗಿರಲಿಲ್ಲ, ನನ್ನ ಶಿಕ್ಷಕರು ಚೆನ್ನಾಗಿ ಕಲಿಸಲಿಲ್ಲ, ಅದಕ್ಕೆ ನಾನು ಫೇಲ್ ಆದೆ. ಒಬ್ಬ ಶಿಕ್ಷಕಿ ಚೆನ್ನಾಗಿ ಪಾಠ ಮಾಡಲು ಆಗಲವಾದರೆ ಬೇರೆ ಥರದ ಕಾರಣ. ಈ ರೀತಿಯಲ್ಲಿ ಅನೇಕ ಥರದ ಕಾರಣಗಳನ್ನು ನಾವು ನೀಡಿ ನಾವು ಜೀವಿಸುತ್ತೇವೆ. ಈ ಕಾರಣ ಕೇವಲ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಮಾತ್ರವಲ್ಲ, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೂ ಇದೇ ಕಾರಣವನ್ನು ಮಾಡುತ್ತಿದ್ದೇವೆ. ಅನೇಕ ಸಲ ನಾವು ಕೇಳುತ್ತೇವೆ, ನಾವು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಗೆ ಸಮಯ ನೀಡಬೇಕು, ಆಧ್ಯಾತ್ಮಿಕ ಜೀವನಕ್ಕೆ ಸಮಯ ಕೊಡಬೇಕು. ಆದರೆ ನಾವು ಹೇಳುವುದು, ನಾವು ಕೆಲಸದಲ್ಲಿ ನಿರತವಾಗಿದ್ದೇವೆ, ಕೆಲಸದಿಂದ ನಮಗೆ ಸಮಯ ಸಿಕ್ಕುತ್ತವಿಲ್ಲ, ಸಮಯದಿಂದ ನಮಗೆ ದೇವರ ಮುಂದೆ ಸ್ವಲ್ಪ ಸಮಯ ನೀಡಲು ಆಗುವುದಿಲ್ಲ, ಕುಟುಂಬದಲ್ಲಿ ಒಂದಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಒಟ್ಟಾಗಿ ಎಲ್ಲರೂ ಬರಲು ಸಾಧ್ಯವಿಲ್ಲ. ಇಂಥ ಕಾರಣಗಳನ್ನು ನೀಡುತ್ತೇವೆ. ಇದರಿಂದ ಏನಾಗುತ್ತದೆ ಎಂದರೆ ನಮ್ಮ ಆಧ್ಯಾತ್ಮಿಕ ಜೀವನ ದೂರವಾಗುತ್ತದೆ. ಏಕೆಂದರೆ ದೇವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕರೆಯುತ್ತಾರೆ, ಆಹ್ವಾನಿಸುತ್ತಾರೆ ಔತಣಗೋಸ್ಕರ. ಆ ಔತಣ ಯಾವುದು? ದೇವರನ್ನು ಅನುಭವಿಸಿ, ದೇವರ ವಾಕ್ಯವನ್ನು ಜೀವಿಸಿ, ಅದರಂತೆ ಜೀವಿಸಲು ನಮಗೆ ಕರೆ ನೀಡುತ್ತಾರೆ. ಆದರೆ ನಾವು ಅನೇಕ ಕಾರಣಗಳ ನಿಮಿತ್ತ ದೇವರು ನೀಡುವಂಥ ಆಧ್ಯಾತ್ಮಿಕ ಜೀವನವನ್ನು ದೂರ ಮಾಡುತ್ತೇವೆ. ಇದನ್ನೇ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಒಬ್ಬಾತ ತನ್ನ ಮನೆಯಲ್ಲಿ ಔತಣವನ್ನು ಏರ್ಪಡಿಸಿದ ಮತ್ತು ತನ್ನ ಸೇವಕರನ್ನು ಕಳುಹಿಸಿ ಅವರನ್ನು ಕರೆಯಿರಿ ಎಂದು ಅವರನ್ನು ಕಳುಹಿಸುತ್ತಾರೆ. ಆದರೆ ಅವರನ್ನು ಕರೆಯಲು ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ವ್ಯಕ್ತಿಗಳು ನಾನಾ ಥರದ ಕಾರಣಗಳನ್ನು ನೀಡುತ್ತಾರೆ. ಒಬ್ಬ ಹೇಳಿದ, ನಾನು ಹೊಲವನ್ನು ತೆಗೆದುಕೊಂಡಿದ್ದೇನೆ, ಆ ಹೊಲಕ್ಕೆ ಹೋಗಬೇಕು, ಅಲ್ಲಿ ಏನಾಗುತ್ತಿದೆ ಎಂಬುದನ್ನು ನೋಡಬೇಕು, ಅದಕ್ಕೋಸ್ಕರ ಔತಣಕ್ಕೆ ಬರಲು ನನಗೆ ಸಮಯವಿಲ್ಲ. ಎರಡನೆಯವನು ಹೇಳಿದ, 5 ಜೊತೆ ಎತ್ತುಗಳನ್ನು ಕೊಂಡುಕೊಂಡಿದ್ದೇನೆ, ಆ ಎತ್ತುಗಳ ಶುಶ್ರೂಷೆ ಮಾಡಬೇಕು, ಅವರನ್ನು ನಾನು ತೋಟಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಆಹಾರವನ್ನು ಕೊಡಬೇಕು ಎನ್ನುವಂಥ ಎರಡನೇ ವ್ಯಕ್ತಿ ಕಾರಣವನ್ನು ನೀಡುತ್ತಾನೆ. ಮೂರನೇ ವ್ಯಕ್ತಿ ಹೇಳುತ್ತಾನೆ, ನಾನು ಈಗಾಗಲೇ ಮದುವೆಯಾಗಿದ್ದೇನೆ, ಈ ಸಮಯದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ.
ಅವರು ನೀಡಿದ ಕಾರಣದಂತೆ ಕೂಡ ನಮ್ಮ ಜೀವನದಲ್ಲೂ ನಾನಾ ರೀತಿಯಲ್ಲಿ ಯಾವಾಗ ನಮ್ಮ ದೈವಿಕ ಜೀವನ ಬೆಳೆಯಬೇಕು, ವೃದ್ಧಿಸಬೇಕು, ನಾನಾ ಥರದ ಕಾರಣಗಳನ್ನು ನೀಡುತ್ತೇವೆ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತ ಸ್ಪಷ್ಟವಾಗಿ ಹೇಳುತ್ತಾರೆ, ನಾವು ನೀಡುವ ಕಾರಣ ನಮ್ಮನ್ನು ದೇವರಿಂದ ಬೇರ್ಪಡಿಸಿ ಪರರಿಂದ ಬೇರ್ಪಡಿಸುವುದಾದರೆ ನಮಗೆ ಯಾವುದೇ ರೀತಿಯಲ್ಲಿ ಉಪಯುಕ್ತವಾಗುವುದಿಲ್ಲ. ಬದಲಾಗಿ ಕೊನೆಯದಾಗಿ ನಮ್ಮನ್ನೇ ತೆಗಳಿ ನಮ್ಮನ್ನು ದೂರ ಮಾಡಿದಂತಾಗುತ್ತದೆ. ಮತ್ತು ಕೊನೆಯದಾಗಿ ತಮ್ಮ ಸೇವಕರನ್ನು ಕಳುಹಿಸಿ ಆ ವ್ಯಕ್ತಿ ಹೇಳುತ್ತಾನೆ, ನಿಮಗೆ ಸಿಕ್ಕಿದವರನ್ನು ಕರೆದುಕೊಂಡು ಬನ್ನಿ. ಎಂದರೆ ದೇವರ ಆಯ್ಕೆ ಯಾವುದೇ ರೀತಿಯಾಗಿರಬಹುದು. ನಾವು ಜ್ಞಾನಸ್ಥಾನವನ್ನು ಪಡೆದು ನಾನು ಕ್ರೈಸ್ತಿಯ ಜೀವನವನ್ನು ಜೀವಿಸಿ ಪ್ರಾರ್ಥನೆಯ ಜೀವನವನ್ನು ಜೀವಿಸಿದೆ, ಆದರೆ ನಾವು ಔತಣದಲ್ಲಿ ಪಾಲ್ಗೊಂಡಂತೆ ಆಗುವುದಿಲ್ಲ. ಬದಲಾಗಿ ಅನೇಕ ರೀತಿಯಲ್ಲಿ ನಾವು ಕಾರಣಗಳನ್ನು ನೀಡಿದಾಗ ನಾವು ಈ ಔತಣದಿಂದ ದೂರವಾಗುತ್ತೇವೆ. ಅದಕ್ಕೋಸ್ಕರ ನಾವು ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಏನು ಮಾಡಬೇಕು? ಇಂದಿನ ಮೊದಲನೇ ವಾಚನ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸುತ್ತದೆ. ಸಂತ ಪೌಲರು ಹೇಳುತ್ತಾರೆ, ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ರೀತಿಯಾದಂಥ ವರಪ್ರಸಾದಗಳನ್ನು ನೀಡಲಾಗಿದೆ. ಆ ವರಪ್ರಸಾದದಿಂದ ನಾವು ಜೀವಿಸಬೇಕು. ಪ್ರವಾದಿಗಳಾಗಿದ್ದರೆ ನಾವು ಪ್ರವಾದನೆ ಮಾಡಬೇಕು. ನಾವು ಶಿಕ್ಷಕರಾಗಿದ್ದರೆ ಪರರಿಗೆ ಒಳಿತನ್ನು ಬಯಸಬೇಕು ಮತ್ತು ಶಿಕ್ಷಣವನ್ನು ನೀಡಬೇಕು. ಪರರನ್ನು ಒಳಿತನ್ನು ಮಾಡಲಿಕ್ಕೆ ನಮ್ಮನ್ನು ಕರೆದರೆ ಪರರಿಗೆ ಒಳಿತನ್ನು ಮಾಡಬೇಕು. ದಾನವನ್ನು ನೀಡಲು ಕರೆದರೆ ನಾವು ಆ ದಾನವನ್ನು ಪರರಿಗೆ ಮಾಡಬೇಕು. ಎಂದರೆ ದೇವರು ಆರಿಸಿ ನಮಗೆ ನೀಡಿದಂಥ ವರಪ್ರಸಾದಗಳನ್ನು ಜೀವಿಸಿದೆ ಆದಲ್ಲಿ ಮಾತ್ರ ನಮ್ಮ ಜೀವನ ಪುನೀತವಾಗುತ್ತದೆ. ಮತ್ತು ಸಂತ ಪೌಲರು ಸ್ಪಷ್ಟವಾಗಿ ತಿಳಿಯಪಡಿಸುತ್ತಾರೆ, ನಮ್ಮ ಕಾರ್ಯಗಳನ್ನು ಅತ್ಯಂತ ಷಷ್ಟಿಪೂರ್ತವಾಗಿ ನಾವು ಮಾಡಬೇಕು ಮತ್ತು ಒಳ್ಳೆಯದಾಗಿ ನಮ್ಮ ಕಾರ್ಯವನ್ನು ನಡೆಸಬೇಕೆಂದು ಹೇಳುತ್ತಾರೆ. ಇದು ದೇವರಿಗೆ ಮೆಚ್ಚುಗೆಯಾಗುವಂಥ ಜೀವನ. ನಮ್ಮ ಜೀವನ ದೇವರಿಗೆ ಮೆಚ್ಚುಗೆಯಾಗಿದೆಯೇ? ಯಾವ ರೀತಿಯಲ್ಲಿ ನಮ್ಮ ಜೀವನ ನಾವು ನಡೆಸುತ್ತಿದ್ದೇವೆ? ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿ ಅಥವಾ ಪ್ರಪಂಚಕ್ಕೆ ಮೆಚ್ಚುಗೆಯಾಗಿ ಜೀವಿಸುವಂಥ ಜೀವನ ನಡೆಸುತ್ತಿದ್ದೇವೆ? ಪ್ರಭು ಕ್ರಿಸ್ತರು ಈ ದಿನ ನಮಗೆ ಕರೆ ನೀಡುತ್ತಾರೆ, ನಾವು ಆಧ್ಯಾತ್ಮಿಕವಾಗಿ ಬೆಳೆದು ದೇವರ ಚಿತ್ತದಂತೆ ನಡೆದು ದೇವರ ಆದಿಯಲ್ಲಿ ನಡೆಯಬೇಕು ಮತ್ತು ಈ ಪ್ರಾಪಂಚಿಕ ವಸ್ತುಗಳನ್ನು ದೂರ ಮಾಡಬೇಕು. ಇದರಿಂದ ಮಾತ್ರ ನಮ್ಮ ಆಧ್ಯಾತ್ಮಿಕ ಜೀವನ ಬೆಳೆಯುತ್ತದೆ ಎಂಬುದಾಗಿ ತಿಳಿಯಪಡಿಸುತ್ತದೆ. ಆದುದರಿಂದ ಇಂದಿನ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಾವು ಈ ಇಹಲೋಕದ ಜೀವನವನ್ನು ತ್ಯಜಿಸಿ ಸ್ವರ್ಗದ ಆದಿಯಲ್ಲಿ ನಡೆದು ಸ್ವರ್ಗದ ಮಾರ್ಗವನ್ನು ನಾವು ಹಿಡಿದು ಮುನ್ನಡೆಯುವಂಥ ಕೃಪಾವರಗಳನ್ನು ದೇವರು ನಮಗೆಲ್ಲರಿಗೂ ದಯಪಾಲಿಸಲಿ ಮತ್ತು ಆ ಹಾದಿಯಲ್ಲಿ ನಡೆದು ನಾವು ಒಳ್ಳೆಯ ಜೀವನ ನಡೆಸುವಂಥ ಕೃಪಾವರಗಳನ್ನು ನಮಗೆಲ್ಲರಿಗೂ ದಯಪಾಲಿಸಲೆಂದು ವಿಶೇಷ ರೀತಿಯಲ್ಲಿ ಇಂದಿನ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೇನ್. ಗುಡಿಯು ಈ ಬಲಿಯು ನಿನ ಕೂಗಿದೆ, ಕಾಣಿಕೆ ಸ್ವೀಕರಿಸಬಾ. ಈ ಮನಸ್ಸು ಈ ಹೃದಯ ನಿನ ಬೇಡಿದೆ, ನನ್ನನ್ನೇ ಸ್ವೀಕರಿಸಬಾ. ನಿನ್ನನ್ನೇ ನನಗಾಗಿ ನೀ ನೀಡಬಾ, ನನ್ನನ್ನು ನಿನ್ನಂತೆ ನೀ ಮಾಡಬಾ. ಈ ಗುಡಿಯು ಈ ಬಲಿಯು ನಿನ ಕೂಗಿದೆ, ಕಾಣಿಕೆ ಸ್ವೀಕರಿಸಬಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತರಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಫ್ರಾನ್ಸಿಸ್ ಫಲವೋ ಅವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆ ಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ
ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದ್ದೇವೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಫ್ರಾನ್ಸಿಸ್ ಫಲಾವೋ ಅವರ ಹಬ್ಬದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶಿಕ್ತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಆಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಈ ಅಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮೌನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿದರು, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು,
ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುದ್ಧಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಸ್ತರೊಂದಿಗೂ ಪುನೀತ ಫ್ರಾನ್ಸಿಸ್ ಅವರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರನ್ನು ತಂದೆ ಎಂದು ಕರೆಯುವ ಭಾಗ್ಯವನ್ನು ದೇವರು ಪ್ರಭು ಕ್ರಿಸ್ತರು ನಮಗೆ ಅನುಗ್ರಹಿಸಿದ್ದಾರೆ. ಆದುದರಿಂದ ಭಕ್ತಿ ವಿಶ್ವಾಸದಿಂದ ಅವರು ಕಲಿಸಿದ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದಲ್ಲಿ ಇರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಒಂದೇ ಒಂದು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. Mogala Jezu, tumbou povit sacramentant, खरोच हजार हसाईमून हांव पातयेतां. हांव सर्व वस्तूंपरास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रमेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन
हांव तुका वेंकून धरता आनी हांव तुजे थंय संपूर्ण एकवटीत जाता. जेजू, तुजे तावन केदीकच हांवें वेगळो जावंक म्हाका सोडी नाका. आमेन. ಬರುಡಾದ ಬದುಕಿಗೆ ಚಿಲುಮೆಯಾಗಿ, ಪಾಪಿಯ ಜೀವಕ್ಕೆ ರಕ್ಷಣೆಯಾಗಿ, ಬಾಳ ಪಯಣದಲ್ಲಿ ನನ್ನ ಜೊತೆಯಾಗಿ, ಮುಕ್ತಿದಾತನಾಗಿ ಬಾಯಿಸುವೆ, ಮುಕ್ತಿದಾತನಾಗಿ ಬಾಯಿಸುವೆ. ನನ್ನ ರಾಗ ನೀನಾಗಿ, ರಾಗ ತಾಳವಾಗಿ, ಬಾಳಗೀತೆಯಾಗಿ, ಮಧುರನಾದವಾಗಿ ಬಾಯಿಸುವೆ, 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 ಬಾಯಿಸುವೆ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಫ್ರಾನ್ಸಿಸ್ ಫಲಾವು ಅವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಇಂದು ಬಲಿಪೂಜೆ ಅರ್ಪಿಸಿದ ಮುಖ್ಯ ಯಾಜಕರು ಫಾದರ್ ಅಲ್ಫೋನ್ಸ್ ಬ್ರಿಟ್ಟೋ ಅವರು ನಮ್ಮ ಪ್ರೊವಿನ್ಷಿಯಲ್ 4 ಮಂದಿ ಕೌನ್ಸಿಲರಲ್ಲಿ ಒಬ್ಬರು. ಈಗ ಅವರು ಹೆಗ್ಡೆನಗರ್ ದೇವಾಲಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಬಲಿ ಪೂಜೆ ಅರ್ಪಿಸಿದ್ದಕ್ಕೂ ದೇವರ ವಾಕ್ಯವನ್ನು ನಮಗೆ ಬೋಧಿಸಿದ್ದಕ್ಕೂ ಅವರಿಗೆ ನಿಮ್ಮ ಮತ್ತು ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗಿಯೂ ಸಂತೋಷದಿ ಹೋಗು
ನನ್ನ ಶಿಲುಬೆಯನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಪುತ್ರರೊಳಗೂರಿ ಅರಸಿಂಹನು ತಾಯಿ. ಪವಿತ್ರ ಶಿಲುಬೆಯ ಕುರಿತ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. नव्या वर्साची कार्मेल प्रेरण बायबल डायरी आता मोकळीक जाल्या. हर दिसाची वाचपां, कीर्तनां, वांजेल, प्रेरणदायक आनी सकाळीक नियाळ, सांताची जिणी आनी त्या दिसाचो महत्व मात्र न्ही 20 पानां चालती मागणी आनी हर नोवेना हातून आटापता. सदांच्या सुवात्यांनी ही प्रती मेळटा. आजच तुजी प्रती घे आनी नव्या वर्साक देवाच्या उतरा सोवे मेट काड.